ನಮಗೆ ಕೊಟ್ಟಂತ ಸಾವಿರಾರು ಕೋಟಿ ಅನುದಾನದ ಕೆಲಸ ಆಗಿದೆ. ಆದರೆ ಇವತ್ತು ನಾವು ಇಲ್ಲಿದ್ದು ಮಾತ್ರ ನಾವು ಮಾಡ್ತಾ ಇದ್ದೇವೆ. ನಂತರ ಆ ಕೆಲಸ ಕೂಡ ಆಗ್ತದೆ. ಅಲ್ಲಿ ಒಂದು ವಾಕಿಂಗ್ ಜನಸವನ್ನು ಬೆಳಿಗ್ಗೆ ಒಂದು ವಾಕಿಂಗ್ ಟ್ರ್ಯಾಕ್, ಒಂದು ಏನು ಬೇಲಿ ಹಾಕಿ ಒಂದು ಪ್ರೊಟೆಕ್ಷನ್, ಮತ್ತೆ ನಡುವಲ್ಲಿ ಮಕ್ಕಳ ಇವರಿಗೆ ಆಡ್ಲಿಕ್ಕೆ. ಈಗ ಅದು ಯೂನಿವರ್ಸಿಟಿ ಗ್ರೌಂಡ್, ನಿಮ್ಮ ಗ್ರೌಂಡ್, ಪಂಚಾಯತ್ ಊರ ಗ್ರೌಂಡ್ ಇದು, ಹೌದಾ? ಈಗ ಇಲ್ಲಿ ಗುರು ಗಾಂಧಿ ಅಂತ ಘೋಷಣೆ ಮಾಡಿದ್ದೆ, ನಾಳೆ ಪಬ್ಲಿಕ್ ಒಂದು ಅಲ್ಲಿ ಅವಕಾಶ ಬರ್ಬೇಕಂತ ಹೇಳಿ. ಮೂಡದಿಂದ ಅದಕ್ಕೆ ಖರ್ಚು ಮಾಡುವ ಉದ್ದೇಶವೇ ನಾಳೆ ಅದರಂದೇ ಇಲ್ಲಿ ಮೂಡದಿಂದ ಅಲ್ಲಿ ವಾಕಿಂಗ್ ಟ್ರ್ಯಾಕ್, ಸೆಂಟ್ರಲ್ ಅಲ್ಲಿ ಆಟ ಆಡ್ಲಿಕ್ಕೆ ಮೈದಾನ ಮಾಡಿದ್ರೆ ಏನು ಕೂಡ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ. ಮತ್ತೆ ಇದಕ್ಕೆ ಒಂದು ಯಾರು ಮ್ಯಾಚ್ ಆಡುವಾಗ 1-2-3 ಸಾವಿರ ಚಾರ್ಜ್ ಮಾಡೋದು ಕೂಡ ಖುಷಿಯಿಂದ ಕೊಡಿ. ಯಾಕೆ ನಾಳೆ ಅಲ್ಲಿ ಮೇಂಟೈನ್ ಯಾರು ಮಾಡ್ಬೇಕಂತ ಮಾಡಬೇಕಾಗ್ತದೆ. ಅದ್ರಲ್ಲಿ ನೀವು ಮೇಂಟೈನ್ ಮಾಡಲಿಕ್ಕೆ, ಅದು ಸುಧಾರಿಸಲಿಕ್ಕೆ ನಿಮ್ಗೆ 1-2 ಸಾವಿರ ಕೊಟ್ಟರೆ ಬೇಸರ. ವಿಧಾನಸಭಾ ಕ್ಷೇತ್ರದ ಪ್ರಮುಖ ಪಂಚಾಯತ್ ಅಲ್ಲಿ ಅದು ಕೊಣಾಜೆ ಗ್ರಾಮ ಪಂಚಾಯತ್ ಒಂದು. ಬಹುಶಃ ಇವತ್ತು ಕೊಣಾಜೆ ಗ್ರಾಮ ಪಂಚಾಯತ್ ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಯಾಕೆಂದ್ರೆ ಇದು ಅಂತ ಯೂನಿವರ್ಸಿಟಿ ಕೂಡ ಇಲ್ಲಿ ಇರುವಂಥದ್ದು. ಈ ಬಹುಶಃ ಇವತ್ತು ಮೆಡಿಕಲ್ ಎಜುಕೇಷನ್, ಬಹುಶಃ ಹೆಲ್ತ್ ಕೇರ್ ಎಜುಕೇಷನ್, ಇನ್ನಿತರ ದಾರ್ಶನಿಕಗಳು ಮತ್ತು ನಾವು ಒಂದು ನೇತ್ರಾವತಿ ನದಿ ಪಕ್ಕದಲ್ಲಿರುವಂಥ ಇದೆಲ್ಲ ಕೂಡ ಸೇರಿಕೊಂಡು ಒಂದು ಗುರುತಿಸಿಕೊಂಡ ಪ್ರದೇಶ ಆಗಿರುತ್ತದೆ. ಅದಕ್ಕಾಗಿ ಈ ಊರ ಏನು ನಮ್ಮ ಬೇರೆ ಗ್ರಾಮಕ್ಕೆ ನಾವು ಏನು ಅನುದಾನ ಕೊಟ್ಟಿದ್ದೇವೆ ಅದನ್ನು ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಣಾಜೆ ಗ್ರಾಮ ಕೂಡ ಇವತ್ತು ಕೊಡಲಾಗಿದೆ. ಇದರಲ್ಲಿ ಬೇರೆ ಗ್ರಾಮ ವ್ಯಾಪ್ತಿಯ ಬೇರೆ ರಸ್ತೆಗಳ ಬೇಡಿಕೆ ಇತ್ತು. ಅಲ್ಲಿ ಕೆಲಸ ಇವತ್ತು ನಡೀತಾ ಇದೆ. ಕೆಲವೊಂದು ರಸ್ತೆ ಕಂಪ್ಲೀಟ್ ಆಗಿ ಇವತ್ತು ಉದ್ಘಾಟನೆ ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಕೆಲವು ಕೆಲಸ ಈಗ ಇನ್ನು ಮುಂದೆ ಪ್ರಾರಂಭ ಆಗಲಿಕ್ಕೆ ಕೂಡ ಇವತ್ತು ಇದೆ. ಈ ಒಂದು ರಸ್ತೆ ಇದು ಪ್ರಮುಖವಾದ ರಸ್ತೆ. ನಮ್ಮ ಯೂನಿವರ್ಸಿಟಿಯ ಮುಖ್ಯ ರಸ್ತೆಯಿಂದ ನೇರವಾಗಿ ಪಂಚಾಯತ್ ಆಗಿ ಹೋಗಿ ಒಂದು ಕಡೆ ನಮ್ಮ ಕೋಡಿಜಾಲ್ ಮಸೀದಿ ಹೋಗ್ತದೆ, ಅದರ ಮೇಲೆ ಇನ್ನೊಂದು 4 ಕಿಲೋಮೀಟರ್ಗೆ ಹೋಗಿ ಅದು ದೇವಸ್ಥಾನವಾಗಿ ಸ್ಟ್ರೈಟ್ ಮುಂದೆ ಹೋದರೆ ನೇರವಾಗಿ ಅದು ಹರಕಲ ಕೊಣಾಜೆಗೆ ಟಚ್ ಆಗಿರುವುದು ನಮ್ಮ ಬಿಷಪ್ ಇವರು ಐಮನ್ ಅವರ ಚರ್ಚಿಗೆ ಸಂಪರ್ಕಿಸುವಂಥ ಕೂಡ ಒಂದು ದೊಡ್ಡ ಮಟ್ಟದ ಸಂಪರ್ಕ ರಸ್ತೆ ಇವತ್ತು ಆಗ್ತದೆ. ಇದನ್ನೊಂದು ಅತ್ಯುತ್ತಮವಾದ ರಸ್ತೆ ಇವತ್ತು ಗ್ರಾಮ ಪಂಚಾಯತ್ ಬೇರೆ ಪ್ರದೇಶಕ್ಕೆ ಒಂದು ಹೃದಯ ಭಾಗದ ಕಾರಣ ಇದಕ್ಕೊಂದು ಮಾದರಿಯಾದ ರಸ್ತೆ ನಿರ್ಮಾಣ ಮಾಡಬೇಕಂತ ಊರೆಲ್ಲರೂ ಕೂಡ ಬೇಡಿಕೆ ಇತ್ತು. ಆ ಊರೆಲ್ಲರ ಬೇಡಿಕೆ ಅನುಗುಣವಾಗಿ ಇದಕ್ಕೆ 1 ಕೋಟಿ ರೂಪಾಯಿದ 1 ಕೋಟಿ 60 ಲಕ್ಷ ರೂಪಾಯಿ ಇವತ್ತು ಅನುದಾನ ಇವತ್ತು ಬಿಡುಗಡೆ ಮಾಡಿದ್ದೇವೆ. 35 ಲಕ್ಷ ಕೆಲಸ ಇವತ್ತು ನಾವು ಅದನ್ನು ಕಳಿಸಿದ್ದೇವೆ. ಬಹುಶಃ ಇವತ್ತು 60 ಲಕ್ಷಕ್ಕೆ ನಾವು ಇವತ್ತು ಚಾಲನೆ ಇವತ್ತು ಕೊಡ್ತಾ ಇದ್ದೇವೆ. ಅದಕ್ಕೆ ಒಂದು ಸುಂದರವಾದ ಮತ್ತು ಸರ್ವ ಮೆಚ್ಚುವಂಥದ ಮತ್ತು ಈ ಗೋನಾಜೆ ಗ್ರಾಮಕ್ಕೆ ಯಾರು ಕೂಡ ಬರುವಾಗ ಊರವ್ರಿಗೆ ಗೌರವ ಸಿಕ್ಕುವಂಥ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈಗ ಸೂಚಿಸಲಾಗಿದೆ. ಊರವರೆಲ್ಲರೂ ಕೂಡ ಇವತ್ತು ಸಹಕಾರಿದೆ. ಆದ ಕಾರಣ ನಮಗೆ ಇವತ್ತು ಹಿರಿಯರಾಗಿರುವಂಥ ಶಿವನ್ ಕೋಡಿಜಾಲ್ ಇಷ್ಟರ ನಮ್ಮ ಜೊತೆ ಇದ್ದರು. ಇದೀಗ ನಮ್ಮ ರವೀಂದ್ರ ಮಾಸ್ಟರ್ ಇದ್ದಾರೆ, ಸದಾಶಿವ ಇದ್ದಾರೆ, ಮುಚ್ಚಣ್ಣ ಇದ್ದಾರೆ, ರಮೇಶ್ ಶೆಟ್ಟಿ ಇದ್ದಾರೆ, ಒಳ್ಳೆಯ ಅಧ್ಯಕ್ಷರಾಗಿರ್ತಾರೆ ನಮ್ಮ ಸೌಕತ್ ಅವರು, ಅದೇ ನಮ್ಮ ಚಿತ್ರಕಟ್ಟಿ ಮಾಜಿ ಅಧ್ಯಕ್ಷರು ರೆಹಮಾನ್ ಅವರು, ರಾಜರಾಮ್ ಅವರು, ಮಾಜಿ ನಮ್ಮ ಕರೀಮ್ ಅವರು, ಮೋನಾಕನ್ ಅವರು, ಮುಸ್ತಫಾ ಅರೇಕಲನ್ ಅವರು, ಜಕರಿಯಾದವರು, ರಾಜು, ಇವರ ಬಹುಶಃ ಎಲ್ಲ ಮತ್ತು ನಮ್ಮ ರೆಹಮಾನ್ ಅವರು, ಇಕ್ಬಾಲ್, ದೇವನ ಶೆಟ್ಟಿ, ಬಹುಶಃ ಎಲ್ಲ ಜೀವನ ಸತ್ತಾರ್ ಅರೇಕಲ ಮಾಸ್ಟರ್ ಅವರು 70 ಮೊಹಮ್ಮದ್ ಅವರು ಎಲ್ಲ ನಮ್ಮ ಹಿರಿಯರು ಇದ್ದು ಇದನ್ನು ಈಗ ನಮ್ಮ ನಾಸಿದ ಕೊಣಾಜೆ ಕೆಲಸವನ್ನು ಈಗಾಗಲೇ ಅತ್ಯುತ್ತಮ ಕೆಲಸ ಮಾಡ್ತಾರೆ ಎಂಬ ಗೌರವ ಪಡೆದಂತ ನಮ್ಮ ಕಾದ ವಚ್ಚೀಲ ಇದನ್ನು ಕೆಲಸ ಮಾಡ್ತಾರೆ. ಆದಷ್ಟು ಅದನ್ನು ಮುಗಿಸೋ ವಿಶ್ವಾಸ ಇದೆ. ನಾನು ಊರವರಿಗೆ ಅಂದಿಷ್ಟೇ, ಇದು ನಮ್ಮ ರಸ್ತೆ ಅಲ್ಲ, ಇದು ನಿಮ್ಮ ರಸ್ತೆ. ಕೆಲಸ ಮಾಡುವಾಗ ಅವರಿಗೆ ನೀವು ಫ್ರೀ ಅವಕಾಶ ಬಿಟ್ಟುಬಿಡಿ. ಇದರಲ್ಲಿ ಮೊದಲು ಕೆಲಸ ಮಾಡೋ ಮೇಲಿಂದ ಬೈಕ್ ತಗೊಂಡು ಹೋಗುದು, ಕಾರ್ ತಗೊಂಡು ಹೋಗುದು, ಇನ್ನೊಂದು ನಿಲ್ಲಿಸ್ತೇನೆ ಅವ್ರನ್ನ ನೋಡ ನಾನೇ ಹೆಚ್ಚು ಕಮ್ಮಿ ನಿಮಗೆ ಅದು ನಾನು ಹೋಗ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಕೆಲಸ ಆಗೋದನ್ನು ಫ್ರೀಯಾಗಿ ಬಿಟ್ಟುಬಿಡಿ. ನಿಮಗೆ ಬೇರೆ ರಸ್ತೆ ಆ ಕಡೆ ಈ ಕಡೆ ರಸ್ತೆ ಬೇಕಾದಷ್ಟಿದೆ. ಇದನ್ನೆಲ್ಲ ಕಂಪ್ಲೀಟ್ ಬಂದ್ ಮಾಡಿ ಅವರಿಗೆ ಫ್ರೀ ಅವಕಾಶ ಕೊಟ್ಟು ಉತ್ತಮವಾದ ರಸ್ತೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಬಹಳಷ್ಟು ವರ್ಷಗಳು ಬರುವಂಥ ವಿಚಾರ ಇದು ಆಗಲಿ ಅಂತ ಹೇಳಿಕೊಂಡು ಯಾವೆಲ್ಲ ಬೇಡಿಕೆ ಗ್ರಾಮಸ್ಥರದ್ದು ರಸ್ತೆಗೆ ಸಂಬಂಧ ಕೊಟ್ಟಿದ್ದಾರ ಆ ಕೆಲಸ ನಾವು ಈಗಾಗಲೇ ಮಾಡಿ ಆಗಿದೆ. ನೀರಿಗೆ ಕೇಳಿ ಕೊಟ್ಟಿದ್ದಾರ, ನೀರಿನ ಕೆಲಸ ಕೊಟ್ಟಿದ್ದು ಮಾಡಿ ಕೊಟ್ಟು ಆಗಿದೆ. ಕರೆಂಟ್ಗೆ ಬೇಕಾಗುವಂಥ ವ್ಯವಸ್ಥೆ ಈಗಲೇ ನಾವು ತಯಾರು ಮಾಡಿಕೊಟ್ಟು ಕೂಡ ಇವತ್ತು ಆಗಿದೆ. ಆದ ಕಾರಣ ಇನ್ನು ಈ ಊರ ಸ್ವಚ್ಛತೆ ಮತ್ತು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಮತ್ತು ಕೊಣಾಜೆ ಗ್ರಾಮ ಒಂದು ಸೌಹಾರ್ದತೆಗೆ ಇತಿಹಾಸ ಇರುವಂಥ ಮತ್ತು ಈಗ ಎಲ್ಲರಿಗೂ ಕೂಡ ಮಾದರಿ ಆಗುವಂಥ ಅತ್ಯುತ್ತಮ ಗ್ರಾಮದ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಹಾಗಾಗಿ ಒಂದು ಅತ್ಯುತ್ತಮ ರಸ್ತೆ ಆಗಲಿದೆ ನಾನು ಶುಭಾಶಯ ಸಲ್ಲಿಸಿ ನಮ್ಮ ರವೀಂದ್ರ ಮಾಸ್ಟರ್ ಇದ್ದಾರೆ, ಅದೇ ನಮ್ಮ ಪಂಚಾಯತ್ ಇದ್ದಾರೆ, ಸೌಕರ್ಯ ವರದನ್ ಅವರಿದ್ದಾರೆ,
ಸದಾಶಿವರಾವ್ ಇದ್ದಾರೆ, ಇವೆಲ್ಲರೂ ಕೂಡ ಸೇರಿ ಶಂಕುಸ್ಥಾಪನೆ ಮಾಡಿ ನಮ್ಮ ರವೀಂದ್ರ ಮಾಸ್ಟರ್ ಶಂಕುಸ್ಥಾಪನೆ ಮಾಡ್ತಾರೆ. ಮೂರು ದಾರಿಗಳು ಸೇರುವಂಥ ಒಂದು ಒಳ್ಳೆಯ ಜಾಗ. ಇಲ್ಲಿ ನಾವು ಏನು ಒಳ್ಳೆಯ ಚಿಂತನೆಯನ್ನು ಮಾಡ್ತೇವೆ, ಒಳ್ಳೆಯ ಕೆಲಸವನ್ನು ಮಾಡ್ತೇವೆ, ಅದು ನಿರ್ಗಲವಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಆಗುವಂಥದ್ದು. ನಾವು ಆರಾಧಿಸಿಕೊಂಡು ಬಂದಂಥ ಎಲ್ಲ ದೇವಿ ಶಕ್ತಿಗಳು ಇದಕ್ಕೆ ಸಂಪೂರ್ಣವಾದಂಥ ಅನುಗ್ರಹ ಕೊಡಲಿ. ಅದೇ ರೀತಿಯಲ್ಲಿ ನಮ್ಮ ಈ ರಾಜ್ಯದ ಸಭಾಧ್ಯಕ್ಷರು ಮತ್ತು ಒಳ್ಳೆಯ ಒಬ್ಬ ರಾಜಕಾರಣಿಯೂ ಆಗಿದ್ದು ನಮ್ಮ ಶಾಸಕರು ಆಗಿರ್ತಕ್ಕಂಥ UT ಖಾದರ್ ಅವರ ಹೆಸರಿನಲ್ಲಿ ಇದೊಂದು ದೊಡ್ಡ ಹೆದ್ದಾರಿಯಾಗಿ ಸಾವಿರಾರು ಜನಗಳು ಜಾತಿ ಮತ ವರ್ಗ ಭೇದ ಇಲ್ಲದೆ ಈ ಹಾದಿಯಲ್ಲಿ ಹೋಗುವಂತಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ